ಕೋಮಲಾಂಗಿ ಕೇಳೆ ತಗದರಿನ ಕೋಮಲಾಂಗಿ ಕೇಳೆ ಮದ ಗಜ ಗಾಮಿನಿ ಪಾಂಚಾಲೆ ಮದ ಗಜ ಗಾಮಿನಿ ಪಾಂಚಾಲೆ ಕಾಮುಕ ಪುರಭೋಗಂದನ ನಿಲಯಕ್ಕೆ ಕಾಮುಕ ಪುರಭೋಗಂದನ ನಿಲಯಕ್ಕೆ ಸ್ವಾಮಿಯ ಸಂಧಿಗೆ ಧರ್ಮಜ ಕಳುವ ಸ್ವಾಮಿಯ ಧರ್ಮಜ ಸಂಧಿಗೆ ಕಳುವ ಕಾಮುಕ ಪುರಭೋಗಂದನ ನಿಲಯಕ್ಕೆ ಸ್ವಾಮಿಯ ಧರ್ಮಜ ಸಂಧಿಗೆ ಕಳುವ ಕೋಮಲಾಂಗಿ ಕೇಳೆ ಮದ ಗಜ ಗಾಮಿನಿ ಪಾಂಚಾಲೆ ಕಾಮುಕ ಕುರುಭೋಗಂದನ ನಿಲಯಕ್ಕೆ ಸ್ವಾಮಿಯ ಧರ್ಮಜ ಸಂಧಿಗೆ ಕಳುವ ಸ್ವಾಮಿಯ ಧರ್ಮಜ ಸಂಧಿಗೆ ಕಳುವ ಕೋಮಲಾಂಗಿ ಕೇಳೆ ಮದ ಗಜ ಗಾಮಿನಿ ಪಾಂಚಾಲೆ ಪೃಥ್ವೀಪತಿಯುನಿ ಉಪಹಾರ ತೊರೆಯುತ್ತ ಪೃಥ್ವೀಪತಿಯು ನೀನುಪಹಾರ ತೊರೆಯುತ್ತ ಸತತ ದೇಹವ ಬಳಲಿಸುವುದಿದು ನೀ ಸತತ ದೇಹವ ಬಳಲಿಸುವುದಿದು ಅತಿ ಮನೋವ್ಯಥೆಯ ಸತತ ದೇಹವ ಬಳಲಿಸುವುದಿದು ಅತಿ ಮನೋವ್ಯಥೆಯ ಗಳಿಗೆ ವ್ರತದ ಪತಿಯು ನೀನು ಪಹಾರ ತೊರೆಯುತ್ತ ಸತತ ಬೇಗವ ಬಳಲಿಸುವುದಿದು ಅತಿ ಮನೋವ್ಯಥೆಯ ಸತತ ಬೇಗವ ಬಳಲಿಸುವುದು
ಸುಂದರ ಲಾಲಿಸು ಸುಂದರ ಕಾಯ ಕರುಣದಿ ದಯವೀರಿಸು ಸುಂದರ ಕಾಯ ಕರುಣದಿ ದಯವೀರಿಸು ವರ ಮನೋಹರ ಲಾಲಿಸು ಸುಂದರ ಕಾಯ ಕರುಣದಿ ದಯವೀರಿಸು ಸುಂದರ ಕಾಯ ಕರುಣದಿ ದಯವೀರಿಸು 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 ಪರಿಮಳಿಪ ಶ್ರೀಗಂಧ ಇದರನು ಅರುಜಗು ಪೂಸುವೆಂದು ತನುವಿಗೆ ಪರಿಮಳಿಪ ಶ್ರೀಗಂಧ ಇದರನು ಅರುಜಗು ಪೂಸುವೆನು ತನುವಿಗೆ 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 ಬರದೋಳು ಆಲಂಗಿಸುತ್ತ ಸ್ಮರಶರದೂರಿಯ ಆರಿಸು ಬೇಗ ಬಾ ಬೇಗ ಬಾ ಬೇಗ ಬಾ 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 ಬರದೊಳಂಗಿಸುತ್ತ ಸ್ಮರಶರದೂರಿಯ ಆರಿಸು ಬೇಗ ಬಾ ಬರದೊಳಂಗಿಸುತ್ತ ಸ್ಮರಶರದೂರಿಯ ನಾರಿಸು ಬೇಗ ಬಾಬಾ ಬರದುಳಾಲಂಗೀತುತ ನಮಸ್ಕಾರ, ನಾನು ನಾಗರತ್ನಾಜಿ. ಯಕ್ಷರಂಗ ಕಟೀಲು ಸಿಟ್ಲ ಫೌಂಡೇಶನ್ ರಿಜಿಸ್ಟರ್ ಈ ಸಂಸ್ಥೆ ನಡೆಸುತ್ತಿರುವ ಸಂದರ್ಶನಗಳ ಮಾಲಿಕೆಯಲ್ಲಿ ನಾನಿಂದು ಶ್ರೀ KP ಹೆಗ್ಡೆ ಇವರ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ಯಕ್ಷಗಾನ ಕಂಡ ಸಾಂಪ್ರದಾಯಿಕ ಹಾಗೂ ಪ್ರಸಿದ್ಧ ಭಾಗವತರಲ್ಲಿ ಓರ್ವರು ಕೃಷ್ಣ ಪರಮೇಶ್ವರ ಹೆಗಡೆ. ಆದರೆ ಇವರು KP ಹೆಗ್ಡೆ ಎಂದೇ ಚಿರಪರಿಚಿತರು. ಶ್ರೀಮತಿ ತುಂಗಭದ್ರಾ ಮತ್ತು ಶ್ರೀ ಪರಮೇಶ್ವರ ಹೆಗಡೆಯವರ ಮಗನಾಗಿ ಉತ್ತರ ಕನ್ನಡ ಜಿಲ್ಲೆಯ ಗೊಳಗೋಡು ಎಂಬಲ್ಲಿ 1959 ಜುಲೈ 3 ಜನಿಸಿದರು. ಕಲಾವಿದರ ಹಿನ್ನೆಲೆಯುಳ್ಳ ಕುಟುಂಬವಾದ್ದರಿಂದ ಚಿಕ್ಕಂದಿನಲ್ಲಿಯೇ ಅದರ ಪ್ರಭಾವ ಇವರ ಮೇಲಾಯಿತು. ಶ್ರೀ ನಾರಣಪ್ಪ ಉಪ್ಪೂರು, ಶ್ರೀ ಹೊಸ್ತೋಟ ಮಂಜುನಾಥ ಭಾಗವತರ ಶಿಷ್ಯರಾಗಿ ಭಾಗವತಿಕೆಯನ್ನು ಅಭ್ಯಾಸ ಮಾಡಿ 18ನೆಯ ವಯಸ್ಸಿಗೆ ಯಕ್ಷಗಾನ ಲೋಕಕ್ಕೆ ಕಾಲಿರಿಸಿದರು. ಸಂಪ್ರದಾಯಬದ್ಧ ಹಾಡುಗಾರಿಕೆಗೆ ಹೆಸರಾದ ಇವರು ಮಾರ್ವಿ ಶೈಲಿಯ ಭಾಗವತರೆಂದೇ ಪ್ರಸಿದ್ಧರು. 10ನೆಯ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ಇವರು ಅಣ್ಣ ತಮ್ಮಂದಿರ ಪ್ರೋತ್ಸಾಹದಿಂದಲೇ ನಾನು ಇಷ್ಟು ಬೆಳೆಯಲು ಸಾಧ್ಯವಾಯಿತು ಎಂದು ಕೃತಜ್ಞತೆಯಿಂದ ನೆನೆಯುತ್ತಾರೆ. ಮಡದಿ ಲಲಿತಾ ಹೆಗಡೆ ಕೂಡ ತಾಳಮದ್ದಲೆ ಅರ್ಥ ಹೇಳಿ ಬಲ್ಲರು. ಮಗಳು ಸಹನಾ ಪ್ರಬುದ್ಧ ಯಕ್ಷಗಾನ ವೇಷಧಾರಿ. ಮಗ ವಿನಯ್ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾನೆ. ಭಾಗವತರಾಗಿ ಮಂದಾರ್ತಿ, ಸಾಲಿಗ್ರಾಮ, ಕುಮುಟ, ಕಮಲಶಿಲೆ, ಮುಲ್ಕಿ, ಶಿರಸಿ, ಪೆರಡೂರು, ಹಿರೇಮಹಾಲಿಂಗೇಶ್ವರ ಮೇಳ, ಕೋಟ ಹೀಗೆ ವಿವಿಧ ಮೇಳಗಳಲ್ಲಿ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಭಾಗವತರಾಗಿ ತಮ್ಮ ಕಂಚಿನ ಕಂಠದ ಮೂಲಕ ಯಕ್ಷ ಪ್ರೇಮಿಗಳಿಗೆ ರಸದೌತಣ ನೀಡಿದ್ದಾರೆ. ಬರೀ ಭಾಗವತಿಕೆಯಲ್ಲಷ್ಟೇ ಅಲ್ಲದೆ ವೇಷದಲ್ಲಿಯೂ ಎತ್ತಿದ ಕೈ. ಇವರ ಕೃಷ್ಣ, ಸುಧನ್ವ, ನಾರದ ಮೊದಲಾದ ಪಾತ್ರಗಳು ಜನಮನ್ನಣೆ ಗಳಿಸಿವೆ. ಇಂದು ಯಕ್ಷಗಾನ ರಂಗದಲ್ಲಿ ರಾರಾಜಿಸುತ್ತಿರುವಂತಹ ಶ್ರೀಯುತ ಹಾಲಾಡಿ ರಾಘವೇಂದ್ರ ಮಯ್ಯ, ಕೊಳಗಿ ಕೇಶವ ಹೆಗಡೆ, ರವೀಂದ್ರ ಕೃಷ್ಣ ಭಟ್,
ಶ್ರೀ ನಾರಾಯಣ ಶಬರಾಯ, ಶ್ರೀ ಉಮೇಶ್ ಸುವರ್ಣ ಮೊದಲಾದವರು ಇವರ ಶಿಷ್ಯರಾಗಿದ್ದರು. ಈಗ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿ ಯಶಸ್ವಿ ಕಲಾವೃಂದ ಕೊಮೆ ತೆಕ್ಕಟ್ಟೆ ಇಲ್ಲಿ ಯಕ್ಷಗಾನ ಪ್ರಾಚಾರ್ಯರಾಗಿ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಭಾಗವತಿಕೆಯನ್ನ ಹೇಳಿಕೊಡುತ್ತಿದ್ದಾರೆ. ಅಲ್ಲದೆ ಅಳಿದು ಹೋಗುತ್ತಿರುವ ಹೂವಿನ ಕೋಲು ಎಂಬ ಯಕ್ಷಗಾನ ಕಲಾ ಪ್ರಕಾರವನ್ನ ಉಳಿಸಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ನವರಾತ್ರಿ ಸಂದರ್ಭದಲ್ಲಿ ಮನೆ ಮನೆಗೆ ಭೇಟಿ ಇತ್ತು ಈ ಪ್ರಕಾರಕ್ಕೆ ಮತ್ತೆ ಜೀವ ತುಂಬುತ್ತಿದ್ದಾರೆ. ಇವರ ಕಲಾ ಸೇವೆಯನ್ನು ಗುರುತಿಸಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕಾರ್ಕಳ ಶ್ರೀನಿವಾಸ ಉಡುಪ ಸಂಸ್ಮರಣಾ ಪ್ರಶಸ್ತಿಗಳು ಇವರಿಗೆ ಒಲಿದಿವೆ. ಅಲ್ಲದೆ ಕರ್ನಾಟಕದಾದ್ಯಂತ ಹಲವಾರು ಸಂಘ ಸಂಸ್ಥೆಗಳು ಇವರನ್ನ ಗೌರವಿಸಿ ಸನ್ಮಾನಿಸಿವೆ. ಕಲಾಮಾತೆ ಇವರಿಗೆ ಆಯುರಾರೋಗ್ಯ ನೀಡಿ ಇನ್ನಷ್ಟು ಕಲಾ ಸೇವೆಯನ್ನು ಮಾಡುವ ಭಾಗ್ಯವನ್ನ ಕರುಣಿಸಲಿ. ನಮಸ್ಕಾರ. ನಮಸ್ತೆ. ತಾವು ಕಳೆದ ಒಂದು 4 ದಶಕಗಳಿಂದ ಅಂದರೆ ಒಂದು 40-41 ವರ್ಷಗಳಿಂದ ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಭಾಗವತರಾಗಿ ತಾವು ಯಕ್ಷಗಾನ ಕಲಾ ಸೇವೆಯನ್ನು ಮಾಡ್ತಾ ಬಂದಂಥವ್ರು. ಈ ಯಕ್ಷಗಾನದ ಬಗ್ಗೆ, ವಿಶೇಷವಾಗಿ ಬಡಗುತಿಟ್ಟು ಯಕ್ಷಗಾನದ ಬಗ್ಗೆ, ಅದರ ಹಿಮ್ಮೇಳದ ಬಗ್ಗೆ, ಅದರ ಒಂದು ಚೌಕಟ್ಟಿನ ಬಗ್ಗೆ, ಅದರ ಶಾಸ್ತ್ರೀಯತೆಯ ಬಗ್ಗೆ, ಅದರ ಒಂದು ಪರಂಪರೆಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಸರ್. ನೇರ ಸಂದರ್ಶನಕ್ಕೆ ಬರುವುದಿದ್ರೆ ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ಬೋದು ಸರ್? ಯಕ್ಷಗಾನಕ್ಕೆ ನಾನು ಬರ್ಲಿಕ್ಕೆ ಕಾರಣ ಅಂದರೆ ನನ್ನ ತಂದೆಯವರಿಂದ ಏನೇ ಬಂದದ್ದಲ್ಲ. ನಮ್ಮ ಅಜ್ಜನ ಮನೆ ಮಾವ ಅವರಿಗೆ ಯಕ್ಷಗಾನದ ಗೀಳಿತ್ತು. ಮಧ್ಯೆ ಮಧ್ಯೆ ಪಾತ್ರ ಮಾಡೋದು, ಊಟದಲ್ಲಿ ಅರ್ಥ ಹೇಳೋದು. ಅದರಿಂದ ನನಗೆ ಅಜ್ಜನ ಮನೆಯ ಮಾವನ ಕಡೆಯಿಂದ ಬಂತು. ನಮ್ಮ ಚಿಕ್ಕಪ್ಪ, ನಮ್ಮ ತಂದೆಯ ತಮ್ಮ, ಅವರು ಎಲ್ಲಾದರೂ ಸಣ್ಣ ಪುಟ್ಟ ತಾಳಮದ್ದಲೆ ಊರಿನಲ್ಲಿ ಮದ್ದಲೆ ಬಾರಿಸ್ತಾ ಇದ್ದರು. ಮತ್ತೊಂದು ಚಿಕ್ಕಪ್ಪ ಹಾಡು ಹೇಳ್ತಾಯಿದ್ರು. ಅವರಿಗೆ ಅದ್ರ ಬಗ್ಗೆ ತಾಳದ ಬಗ್ಗೆ ಕಲ್ಪನೆ ಇಲ್ಲ. ಆಗ ನಾನು ಅಷ್ಟೇ ಚಿಕ್ಕ 2 ವರ್ಷ 4 ವರ್ಷ. ಅದರಿಂದ ನನಗೆ ಒಂದು ಚೂರು ಯಕ್ಷಗಾನಕ್ಕೆ ಸೆಳೆತ ಬಂತು. ಆಮೇಲೆ ಸ್ಕೂಲಿಗೆ ಹೋಗ್ತಾ ಇದ್ದೆ. ಸ್ಕೂಲ್ ಮುಗಿಸಿ SLC ಆಯಿತು. ಮತ್ತು ನಾನು ಹೈಸ್ಕೂಲಿಗೆ ಹೋಗುವಾಗ ನಮ್ಮ ನಮ್ಮ ಪಾಠ ಮಾಡುವಂಥ ಮಾಸ್ಟರಿಗೆ ಯಕ್ಷಗಾನ ಇತ್ತು. ಅದು ಸ್ಕೂಲ್ ಡೇಗೆ ಮಕ್ಕಳಿಂದ ಆಟ ಮಾಡಿಸುವಂಥ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಆಮೇಲೆ ಹಾಗೆ 2 ವರ್ಷ ಸಣ್ಣ ಪುಟ್ಟ ಪಾತ್ರವನ್ನು ಮಾಡಿದೆ. ಅಂದರೆ ನೀವು ಮೊದಲು ಹೆಜ್ಜೆ ಕಲ್ತಿದ್ದು? ಹೌದು, ಗೊತ್ತಿದ್ದಲ್ಲ. ಹೌದೌದು, ಅದೇ ಪಾತ್ರಕ್ಕೆ ಬೇಕಾದಷ್ಟು ಮಾಸ್ತರು ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹೇಳಿಕೊಟ್ರು, ವೇಷ ಮಾಡಿದೆ. ಆಮೇಲೆ SLC ಮುಗಿದ ಮೇಲೆ ನಾನು ಈ ಯಕ್ಷಗಾನ ರಂಗಕ್ಕೆ ಹೋದವ ಅಂತ ನನ್ನ ಮನಸ್ಸು ಹೇಳ್ತು. ಆಮೇಲೆ ನಮ್ಮ ಊರಿನಲ್ಲಿ ಒಬ್ಬರು ನಮ್ಮ ಮನೆಯಿಂದ ಒಂದು 2-3 ಮೈಲು ಐನ್ಬೇಲು ಗಣಪತಿ ಹೆಗಡೆಯರು, ಅವರು ನಮ್ಮ ಹೊಸತೋಟ ಮಂಜುನಾಥ ಭಾಗವತ ಅಂತಾರಲ್ಲ, ಹೌದು, ಅವರನ್ನು ಮನೆಗೆ ಕರೆಸಿ ಆ ಊರಿನ ಮಕ್ಕಳಿಗೆ ಎಲ್ಲ ತರಬೇತಿ ಮಾಡ್ತಾಯಿದ್ರು. ಆಮೇಲೆ ನಾನು SLC ಮುಗಿಸಿದ್ದವ. ಅಲ್ಲಿ ಅವ್ರ ಮನೆಗೆ ವಾರಕ್ಕೆ 2 ದಿವಸ ಹೋಗ್ತಿದ್ದೆ. ಅವ್ರ ಹತ್ರ ಮೂಲ ತಾಳಾಭ್ಯಾಸವನ್ನು ಮಾಡಿಕೊಂಡೆ. ಯಾವಾಗ ನಾನು SLC ಹೋಗುವಾಗ. SLC ಮುಗಿದ ಮೇಲೆ ನನಗೆ ಮುಂದೆ ಓದಲಿಕ್ಕೆ ಮನೇಲಿ ಸ್ವಲ್ಪ ತೊಂದರೆ ಆಯಿತು. ಒಂದು ಎಜುಕೇಷನ್ಗೆ ಹೋಗುವಂಥ PUC ಹೋಗ್ತಿದ್ರು. 1 ವರ್ಷ ಬಿಟ್ಟು ಹೋಗ್ಬೋದು ಅಂತ ಹೇಳಿದ್ರು. ಆಮೇಲೆ ನಾನು ಯಕ್ಷಗಾನ ಅಂಗಾರಕಟ್ಟ ಕಲಾಕೇಂದ್ರಕ್ಕೆ ಒಂದು ಅರ್ಜಿ ಹಾಕಿದ್ರಿ. ಆಮೇಲೆ ಅಲ್ಲಿಂದ ನನಗೆ ಬರಲಿಕ್ಕೆ ಕಾಗದ ಬಂತು. ಬಂದೆ. ನಮ್ಮ ಗುರುಗಳನ್ನ ಎಮ್ ನಾರಾಯಣಪ್ಪ ಒಪ್ಪಿದ್ರು. ಅವ್ರ ಹತ್ರ ಇಂಟರ್ವ್ಯೂ ಮಾಡಿದ್ರು 1-8 ದಿನ. ಆಮೇಲೆ ಸೆಲೆಕ್ಷನ್ ಮಾಡಿದ್ರು. ಅದರಲ್ಲಿ ನಾನು ಸೆಲೆಕ್ಷನ್ ಆದೆ. ಹಾಗೆ 77ರಿಂದ ನಾನು ಅಂಗಾರಕಟ್ಟ ಕೇಂದ್ರದಲ್ಲಿ ಯಕ್ಷಗಾನ
ಕಲಿತಾ ಇದ್ದೇನೆ. ಹ್ಞೂ ಹಾಗೆ 77ರಿಂದ ಹೀಗೆ ಅದು ಆ್ಯಕ್ಚುಲಿ 4 ವರ್ಷ ಒಂದು ಕೋರ್ಸು. ನಾನು ಹಾಗೆ ಗುರುಗಳ ಹತ್ರ 4-5 ವರ್ಷ ಕಲಿತೆ. ಆಮೇಲೆ ಪುನಃ ಅವರು ನನ್ನ ಹತ್ರ ಹೇಳಿದ್ರು, ಮಾಣಿ ಅಂತಿದ್ರು ನಮ್ಮ ಒಬ್ಬರು, ನೋಡು ನೀನು ಇನ್ನೂ ಹೆಚ್ಚಿಗೆ ಕಲಿಯಿದ್ರೆ ಭಾಳ ಅಡ್ಡಿಲ್ಲ, ಕೋರ್ಸ್ ಮುಗೀತು ಅಂತ ಬರದೇ ಇರಬೇಡ. ನಾನು ಬರ್ತಾಯಿದ್ದೆ. ಹೀಗೆ 10-12 ವರ್ಷ ಅವ್ರ ಹತ್ರ, ನಾನು 15 ವರ್ಷದವರೆಗೂ ಅವ್ರ ಹತ್ರ ಪಾಠ ಕಲಿತೆ. ಹಾಗಾಗಿ ನಾನು ಈ ಹಂತಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಗುರುಗಳ ನಾರಾಯಣಪ್ಪವರು, ಆಮೇಲೆ ನಮ್ಮ ಮನೆಯವರ ಪ್ರೋತ್ಸಾಹ. ಹಾಗೆ ಮೇಳಕ್ಕೆ 2 ವರ್ಷ ಟ್ರೈನಿಂಗ್ ಆದ ಕೂಡಲೇ ನಮ್ಮ ಗುರುಗಳು ನಾರಾಯಣಪ್ಪವರು ಮಂದರ್ತಿ ಮೇಳಕ್ಕೆ ಔತೇನಪ್ಪ ಕೇಳಿದ್ರು. ಆಯಿತು ಸರ್ ಅಂತ ಹೇಳಿದೆ. ಮಂದರ್ತಿ ಮೇಳದಲ್ಲಿ ಸಂಗೀತಗಾರನಾಗಿ ಕೆಲಸ ಮಾಡಿದೆ 2 ವರ್ಷ. ಆಮೇಲೆ ಬೆಳಗಿನವರೆಗೆ ನಾನು ಭಾಗವತರ ಹಿಂದೆ ಕೂತು ಕಥೆಯನ್ನು ಯಾವ ರೀತಿ ನಡೆಸ್ತಾರೆ ಕಥಾಕಲ್ಪನೆಯನ್ನು ಮಾಡಿಕೊಂಡೆ. ಕರೆಕ್ಟ್. ಈ ಯಾವುದೇ ವಿದ್ಯಾರ್ಥಿಗಳಲ್ಲಿ ಅವರದ್ದು ಡ್ಯೂಟಿ ಆದ ಕೂಡಲೇ ಹೋಗಿ ಮಲ್ಕೊಂಡ್ರೆ ಮುಂದೆ ಏನು ಬರಲಿಕ್ಕಾಗೋದಿಲ್ಲ. ನಾನು ಆ 2 ವರ್ಷ ಕಂಟಿನ್ಯೂ ನನ್ನ ಸಂಗೀತ ಪೂರೈಸಿ ಭಾಗವತ ಹಿಂದೆ ಬೆಳಗುವರೆಗೆ ಕೂತ್ಕೊಂಡು ಅವರು ಹೇಗೆ ಕಥೆಯನ್ನು ತಗೊಂಡು ಹೋಗ್ತಾರೆ, ಹೇಗೆ ಹಾಡ್ತಾರೆ ಅದನ್ನು ಕೇಳಿದ್ರಿಂದ ನಾನು ಕೂಡಲೇ 3ನೇ ವರ್ಷಕ್ಕೆ ನಾನು 10 ಭಾಗವತ ಆಗಿ ಹೌದು ಬಂದೆ. ಹಾಗಾಗಿ ನಾನು ಈಗ ನನ್ನ ಹತ್ರ ತುಂಬ ಮಕ್ಕಳು ಕಲ್ತಿದ್ದಾರೆ. ಈಗ ನಾ ಮಕ್ಕಳಿಗೆ ಹೇಳೋದು ಅಷ್ಟೇ, ನಿಮ್ಮ ಡ್ಯೂಟಿ ಆದಮೇಲೆ ಹೋಗಿ ಮಲಗಬೇಡಿ, ಇನ್ನೊಬ್ಬರು ಮಾಡೋದನ್ನು ನೋಡಿ. ಕರೆಕ್ಟ್. ಹಾಗಾಗಿ ಹೀಗೆ 40 ವರ್ಷ ನನ್ನ ಜೀವನ ಇದರಲ್ಲಿ ನಡೀತಾ ಇದೆ. ಸಮಸ್ಯೆ ಇಲ್ಲದೆ ನಮಗಿಬ್ಬರು ಮಕ್ಕಳು, ಹೆಂಡತಿ, ಚಿಕ್ಕ ಸಂಸಾರದ ದೇವೇಗೌಡರಲ್ಲಿ. ಸರ್, ಈಗ ಯಕ್ಷಗಾನ ಕ್ಷೇತ್ರಕ್ಕೆ ನೀವು ಈಗ ವೃತ್ತಿಯಾಗಿಯೇ ನೀವು ಆರಿಸಿಕೊಂಡವರು. ಇದನ್ನೊಂದು ವೇಳೆ ವೃತ್ತಿಯಾಗಿ ಆರಿಸಿಕೊಳ್ಳದೆ ಇರ್ತಿದ್ರೆ ನೀವು ಬೇರೆ ಯಾವ ವೃತ್ತಿಯನ್ನು ಮಾಡ್ತಿದ್ರಿ ಅಂತ ನಿಮ್ಗೆ ಅನ್ನಿಸ್ತದೆ ಈಗ? ಬೇರೆ ವೃತ್ತಿ ಮತ್ತೆ ಯಾವುದಿಲ್ಲ. ನಮ್ಮದು ಮನೆಯಲ್ಲಿ ರೈತಾಭಿನೇ. ಹೌದು, ಕರೆಕ್ಟ್. ಮನೇಲಿ ಸ್ವಲ್ಪ ತೋಟ ಇದೆ, ಅದನ್ನು ಮಾಡ್ಕೊಂಡು ಇರಬೇಕಿತ್ತು. ಆದರೆ ನನ್ನ ಹೆಸರು ನನಗೂ ಹೊರಗಿನ ಪ್ರಪಂಚ ಗೊತ್ತಾಗೋದಿಲ್ಲ ಆಯಿತು. ಕರೆಕ್ಟ್. ನಾನು ಯಕ್ಷಗಾನಕ್ಕೆ ಬಂದಿದ್ದರಿಂದ 4 ಜನರ ಸಂಪರ್ಕ ಆಯಿತು. ಆಮೇಲೆ ಒಳ್ಳೊಳ್ಳೆಯ ಜನರ ಒಡನಾಟ ಆಯಿತು, ಒಳ್ಳೊಳ್ಳೆಯ ಕಲಾವಿದರ ಒಡನಾಟ ಆಯಿತು. ಹಾಗಾಗಿ ನನ್ನ ಹೆಸರನ್ನ 4 ಜನ ಹೇಳ್ತಾರೆ. ಹೌದು, ಮನೆಯಲ್ಲೇ ಇದ್ರೆ ಹೇಳೋದಿಲ್ಲ ಆಯಿತು. ಕರೆಕ್ಟ್. ಈಗ ನೋಡಿ ಸರ್, ಯಕ್ಷಗಾನ ಕ್ಷೇತ್ರವನ್ನು ಈಗಿನ ಕಾಲದಲ್ಲಿಯೂ ಕೂಡ ಒಂದು ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವ ಯುವಕರು ಇದ್ರೆ ಅವರು ಯಾವ ಒಂದು ಮನೋಧರ್ಮದಿಂದ ಯಕ್ಷಗಾನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು? ಈಗಿನ ಯುವಕರು. ಹೌದು, ನಾನು ಹೇಳೋದಷ್ಟೇ. ಹಾಂ, ಯಾವುದೇ ಅಂದರೆ ವ್ಯಕ್ತಿ ಯಕ್ಷಗಾನವನ್ನು ಆಯ್ಕೆ ಮಾಡಿಕೊಂಡ್ರೆ ಹೊಟ್ಟೆಪಾಡಿಗೆ ಒಂದು ಸೈಡು ಇರಲಿ. ಆದರೆ ನಾನು ಹೇಳೋದಷ್ಟೇ, ಯಕ್ಷಗಾನವನ್ನು ಉಳಿಸುವ ರೀತಿಯಲ್ಲಿ ಕರೆಕ್ಟ್ ಮಾಡಿಕೊಂಡು ಹೋದರೆ ಒಳ್ಳೆಯದು. ಯಾಕೆಂದರೆ ಯಕ್ಷಗಾನ ಈಗ ಹಾಳಾಗ್ತಾ ಉಂಟು, ಕೆಳಮಟ್ಟಕ್ಕೆ ಬರ್ತಾ ಇದೆ. ಇದಕ್ಕೆ ಕಾರಣ ಈಗಿನ ಹೊಸ ಪ್ರಸಂಗ ಬರೆಯೋರದ್ದು, ಆಮೇಲೆ ಕಲಾವಿದರು ತಪ್ಪಂತ ನಾನು ಹೇಳೋದಿಲ್ಲ. ಕೆಲವು ಪ್ರಸಂಗಕರ್ತರು ಬದ್ದಂಗೆ ಕಲಾವಿದರು ಆಡಲೇಬೇಕು. ಹಾಗಾಗಿ ಈಗ ನಾನು ಹೇಳೋದು, ಹೊಸ ಪ್ರಸಂಗಕ್ಕೆ ಕಡಿಮೆ ಮಾಡಿ ಪೌರಾಣಿಕ ಪ್ರಸಂಗಗಳನ್ನು ಆಡಿದರೆ ಅಂದರೆ ಮುಂದೆ ಕಲಿಯುವಂಥ ವಿದ್ಯಾರ್ಥಿಗಳಿಗೂ ಒಳ್ಳೆಯದು. ಹೌದು, ಒಳ್ಳೇದಾಗತ್ತಲ್ಲ, ಆ ದೃಷ್ಟಿ ನಂದಿತ್ತು. ಆದರೆ ಈಗೆಲ್ಲ ಹಾಳಾಗ್ತಾ ಇದೆ. ಸರ್, ಈ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತ ಅಂದರೆ ಏನು? ಅದರ ಗುಣಲಕ್ಷಣ ಏನು? ಯಕ್ಷಗಾನ, ಯಾಕೆಂದರೆ ಯಕ್ಷಗಾನ ಹೇಳೋದು
100-200 ವರ್ಷ ಹಿಂದಿಂದ ಬಂದದ್ದು. ಕರೆಕ್ಟ್. ಯಾಕೆಂದರೆ ಹಿಂದಿನವರು ಅದಕ್ಕೆ ಯಕ್ಷಗಾನವನ್ನು ಮಟ್ಟು ಒಂದು ದಾರಿಯನ್ನು ಮಾಡಿಟ್ಟಿದ್ದಾರೆ. ನಾನು ಹಿಂದಿನವರು ಹೇಳಿದ್ದನ್ನು ಮತ್ತು ಪುಸ್ತಕದಲ್ಲಿ ಇದ್ದದ್ದನ್ನು ನೋಡಿ ತಿಳ್ಕೊಂಡದ್ದು. ಕರೆಕ್ಟ್. ನನ್ನ ಧೋರಣೆ ಅಂದರೆ ಹಿಂದಿನವರು ಮಾಡಿಕೊಟ್ಟ ದಾರಿಯಲ್ಲಿ ಆ ಯಕ್ಷಗಾನವನ್ನು ಉಳಿಸಿಕೊಂಡು ಹೋಗ್ಬೇಕಂತ ನನ್ನದು. ಕರೆಕ್ಟ್. ಈಗ ನೋಡಿ, ನಾವು ಹಿಂದಿನವರು ಹಾಕಿಕೊಟ್ಟ ದಾರಿಯಲ್ಲೇ ನಾವು ಮುಂದುವರಿಬೇಕು ಅಂತ ಆದಾಗ ನಮಗೆ ಸ್ವಂತಿಕೆಗೆ ಅವಕಾಶ ಎಲ್ಲಿ ಇರ್ತದೆ? ಅವಕಾಶ ಉಂಟಾ? ಮಾಡ್ಬೋದು. ಹೇಗೆ? ಆ ಯಕ್ಷಗಾನ ಮಟ್ಟಿನಲ್ಲಿ ಹಾ, ಬೇರೆ ಬೇರೆ ರೀತಿಯಲ್ಲಿ ಹಾಡೋದಾಗಲಿ ಅಥವಾ ಅಭಿನಯ ಮಾಡೋದಾಗಲಿ ತೋರಿಸ್ಬೋದಲ್ಲ. ಕರೆಕ್ಟ್. ಆದರೆ ಸಿನಿಮಾ ಮಟ್ಟಕ್ಕೆಲ್ಲ ಹೋಗ್ಬಾರ್ದು. ಅಂದ್ರೆ ನೀವು ಹೇಳುದೇನು ಅಂತಂದ್ರೆ ಯಕ್ಷಗಾನದ ಚೌಕಟ್ಟನ್ನು ನಾವು ಉಳಿಸ್ಕೊಳ್ಬೇಕು, ಅದರ ಚೌಕಟ್ಟಿನ ಒಳಗಡೆ ನಾವು ಸೃಜನಶೀಲತೆಯನ್ನು ಬೆಳೆಸ್ಕೊಳ್ಬೇಕು. ಆ ರೀತಿ ನನ್ನ. ಈಗ ನೋಡಿ ಸರ್, ಯಕ್ಷಗಾನದ ಯಾವೆಲ್ಲ ಅಂಗಗಳನ್ನು ತಾವು ತಿಳಿದಿದ್ದೀರಿ? ಅಂದ್ರೆ ಭಾಗವತಿಗೆ, ಮದ್ದಳೆ, ಚೆಂಡೆ ಅಥವಾ ಮುಮ್ಮೇಳ, ಇದು ಯಾವುದೆಲ್ಲ ನಿಮಗೆ ಗೊತ್ತುಂಟು? ನನಗೆ ಭಾಗವತಿಗೆ ಒಂದು, ಇನ್ನು ಸ್ವಲ್ಪ ಮಟ್ಟಿಗೆ ಹೆಜ್ಜೆ, ಚೆಂಡೆ ಮದ್ದಳೆ ನಂಗೆ ಗೊತ್ತಿಲ್ಲ. ಸರ್, ಯಕ್ಷಗಾನ ಕಲೆಯಲ್ಲಿ ಈಗ ನಮ್ಮ ಹಿಮ್ಮೇಳದಲ್ಲಿ ಒಟ್ಟು ಎಷ್ಟು ತಾಳಗಳಿವೆ ಸರ್, ಮತ್ತು ಅದರ ಒಂದು ಸ್ವರೂಪ ಏನು? ಒಟ್ಟು 7 ತಾಳಗಳು. ಈ ಸಪ್ತ ತಾಳ. ಕರೆಕ್ಟ್. ಅದರಲ್ಲಿ 1ನೇ ಕಾಲ 2ನೇ ಕಾಲ ಹೀಗಿರುತ್ತೆ. ಈಗ ತ್ರಿವಿಡೆ ತಾಳ 1ನೇ ಕಾಲ 2ನೇ ಕಾಲ, ಜಂಪೆ ತಾಳ, ಆದಿ ತಾಳ, ಆಮೇಲೆ ಅಷ್ಟತಾಳ, ಇದಕ್ಕೆಲ್ಲ ಒಟ್ಟು 7 ತಾಳ. ಕೋರೆ ತಾಳಕ್ಕೆ ಇಂತಿಷ್ಟು ಮಾತ್ರೆ ಅಂತಿಲ್ಲ, ಲೆಕ್ಕಾಚಾರ ಇಲ್ಲ. ಬಾಕಿ ಅಷ್ಟು ತಾಳಕ್ಕೆ ಇಂತಿಷ್ಟು ಮಾತ್ರೆಗಳಂತ ಲೆಕ್ಕಾಚಾರ ಇದೆ. ಹೌದು. ಕೋರೆ ತಾಳಕ್ಕೆ ಇಂತಿಷ್ಟು ಅಂತಿಲ್ಲ. ಕೆಲವರು ಮಾಡಿಟ್ಟಿದ್ದಾರೆ 3.5 ಕೆಲವರು 5 ಹೀಗೆ. ಆದರೆ ನಾನು ಸಂಗೀತಗಾರರ ಹತ್ರ ಕೇಳಿದಾಗ, ಹೆಚ್ಚಿನ ಸಂಗೀತ ವಿದ್ವಾಂಸರ ಹತ್ರ ಕೇಳಿದಾಗ, ಕೋರೆ ತಾಳಕ್ಕೆ ಮುಂದೆ ನಿರ್ಧಾರವಾದ ಮಾತೇ ಇಲ್ಲ. ಆದಿ ತಾಳಕ್ಕೆ ಮತ್ತೆಲ್ಲ ತಾಳಗಳು ನಿರ್ಧಾರವಾಗಿ ಉಂಟು. ಅದರಲ್ಲಿ 1ನೇ ಕಾಲ 2ನೇ ಕಾಲ ಹೀಗೆ ಇರುತ್ತೆ. ಅಂದರೆ 1ನೇ ಕಾಲ 2ನೇ ಕಾಲ ಅಂತಂದರೆ ತಾಳದ ಸ್ವರೂಪ. ಹೌದು, ಸ್ವರೂಪ. ಈ 1ನೇ ಕಾಲ ಅಂದರೆ ಸಿಂಗಲ್ ಇದರಲ್ಲಿ. ಕರೆಕ್ಟ್. ಡಬಲ್ ಹೇಳುವಾಗ 2ನೇ ಕಾಲ ಹೇಳುವಾಗ ಅದ್ರ ಡಬಲ್ ಇರುತ್ತೆ. ಉದಾಹರಣೆಗೆ ತ್ರಿವಿಡೆ ತಾಳ 7 ಮಾತ್ರೆ. ಹೌದು, ಕರೆಕ್ಟ್. ದಿಕ್ಕು ತಕ್ಕ 1 2 3 4 5 6 7 ದಿಕ್ಕು ಹೀಗಿರುತ್ತೆ. ಕರೆಕ್ಟ್. 1ನೇ ಕಾಲ. 2ನೇ ಕಾಲ ಆದರೆ 1 2 3 4 5 6 7 1 2 3 4 5 6 7 ದಿನ ತದ್ದಿನ ಹೀಗಿರುತ್ತೆ. ಸರಿ. ಹೀಗೆ ಎಲ್ಲ ತಾಳದಲ್ಲೂ ಡಬಲ್ ಇರುತ್ತೆ. ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ಮಟ್ಟುಗಳು ಇರಬಹುದು ಸರ್? ಯಕ್ಷಗಾನದಲ್ಲಿ ತುಂಬ ಮಟ್ಟಿದೆ. ಮಟ್ಟವು ತುಂಬ ಮಟ್ಟಿದೆ. ಅಂದರೆ ಇಂತಿಷ್ಟು ಅಂತ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೆಚ್ಚಿನವರು ಬಳಸೋದು ಒಂದು 20 ಮಟ್ಟು 10 ಮಟ್ಟು ಹೀಗೆ ಬಳಸ್ತಾರೆ. ತುಂಬ ಇದೆಯಂತೆ. ನೋಡಿ ಸರ್, ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ, ಸಾಹಿತ್ಯ ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಈ ಬೇರೆ ಸೋದರ ಕಲೆಗಳು ಅಂದರೆ ಭರತನಾಟ್ಯ, ಕೂಚುಪುಡಿ, ಇನ್ನೊಂದು ಮತ್ತೊಂದು, ಅದರಿಂದೆಲ್ಲ ಏನು ಎರವಲು ಪಡ್ಕೊಳ್ಳುವಂತಹ ಅವಶ್ಯಕತೆ ಉಂಟಾ? ಸಾಧ್ಯವೇ ಇಲ್ಲ, ಬೇಡ. ಯಾಕೆ ಯಕ್ಷಗಾನದೇ ಉಂಟಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ ನೋಡಿ, ಅದರಲ್ಲಿ ಈಗ ಬಡಗುತಿಟ್ಟು, ತೆಂಗುತಿಟ್ಟು 2 ಬೇರೆ ಸ್ವರೂಪ ಬೇರೆ. ತೆಂಗುತಿಟ್ಟಿದ್ದನ್ನು ಬಡಗುತಿಟ್ಟು ಮಾಡೋದು, ಬಡಗುತಿಟ್ಟಿನವ್ರದ್ದು ತೆಂಗುತಿಟ್ಟಿದ್ದು ಕುಣಿತ ಕುಣಿಯೋದು, ಇದು ಈ ಬೆರಕೆ ಸರಿಯಾ? ಈಗ ಮಾಡ್ತಾ ಇದ್ದಾರೆ, ಅದು ಸರಿ ಅಲ್ಲ ನನ್ನ ಧೋರಣೆ ಪ್ರಕಾರ. ಯಾಕೆಂದರೆ ಬಡಗಿನವರು ಬಡಗಿನಲ್ಲೇ ಮಾಡಬೇಕು, ತೆಂಕಿನವರು ಯಾಕೆ ಮಾಡಿಟ್ಟಿದಾರಲ್ಲ ಹಿಂದಿನವರು. ನಾನು ಹೇಳೋದು ಅದೇ. ಕರೆಕ್ಟ್. ನಮ್ಮದನ್ನು ಉಳಿಸಿಕೊಂಡು ಹೋಗ್ಬೇಕು. ಈಗ ನೋಡಿ ಸರ್, ಪುರಾಣ ಕಥೆಗಳಿಗೂ ಯಕ್ಷಗಾನದ ಪ್ರಸಂಗ ಕಥೆಗಳಿಗೂ ಕೆಲವೊಮ್ಮೆ ಭಿನ್ನತೆ ಉಂಟು, ಒಂದೇ ರೀತಿ ಇಲ್ಲ. ಉದಾಹರಣೆಗೆ ಪ್ರಹ್ಲಾದ ಚರಿತ್ರೆ ತಗೊಳ್ಬೋದು, ಆಯ್ತಾ? ಅದರಲ್ಲಿ ಏನಿದೆ, ಭಾಗವತದ ಕಥೆಗಿಂತ ಭಿನ್ನವಾಗಿದೆ. ಹರಿಹರ ಅಂತ ಹೇಳಿ ಎಲ್ಲ ಪದ್ಯ ಎಲ್ಲ ಉಂಟು. ಈ ಭಿನ್ನತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಯಾಕೆ ಆ ರೀತಿ ಇದೆ? ಅದು
ಭಾಗವತಕರ ಇದರಲ್ಲಿ ಹಾ ಆ ರೀತಿ ಇದೆ. ಅದನ್ನು ಪುರಾಣದಲ್ಲಿ ಆಗಲ್ಲ. ಪುರಾಣದಲ್ಲಿ ಹಿಂದಿನಲ್ಲಿ ಹೇಗೆ ಬಂದಿದೆ ಹಾಗೇ ಇರ್ತದೆ. ಅದನ್ನು ಇಲ್ಲಿ ಬಳಸುವುದು ನನ್ನ ಲೆಕ್ಕದಲ್ಲಿ ಸರಿ ಅಲ್ಲ. ಕರೆಕ್ಟ್. ನಾನು ಹೇಳೋದು ಹಾಗೆ, ಅದನ್ನು ಬಳಸೋದು ಸರಿ ಅಲ್ಲ ಅಂತ. ಪ್ರಸಂಗದಲ್ಲೇ ಇರುವ ಕೆಲವು ಅನಪೇಕ್ಷಿತ ವಿಚಾರಗಳ ಪದ್ಯಗಳು, ಅಂದರೆ ಈಗ ಉದಾಹರಣೆಗೆ ಅಂದರೆ ಆ ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕತೆಗೆ ಲೋಪ ಆಗದ ಹಾಗೆ ಬಿಟ್ಟರೆ ಕವಿಗೆ ಮಾಡುವ ಅವಮಾನ ಅಂತ ಆಗ್ತದೆ. ಉದಾಹರಣೆಗೆ ನೋಡಿ, ಯಾವುದು ಸುಧನ್ವಾರ್ಜುನ ಕಾಳಗದಲ್ಲಿ ಸತಿಗೆ ಷೋಡಶದ ಋತು ಸಮಯ ಅನ್ನುವಂಥ ಒಂದು ಪದ್ಯ ಉಂಟು. ಅದಕ್ಕೆ ಕೆಲವರೆಲ್ಲ ಅದು ಹೇಳಿ ಪ್ರಯೋಜನ ಇಲ್ಲದ ಹಾಗೆ ಅದನ್ನು ಹೇಸಿಗೆ ಮಾಡಿ ಮಾತಾಡಿ ಅಥವಾ ಇನ್ನೊಂದೇನೋ ಮಾಡಿ ಹಾಕ್ತಾರೆ. ಅದರ ಬದಲು ಆ ಪದ್ಯವನ್ನೇ ಕಟ್ ಮಾಡಿದರೆ ಅದರಿಂದ ಏನಾದರೂ ಸಮಸ್ಯೆ ಆಗ್ತದ? ಪದ್ಯವನ್ನು ಯಾಕೆ ಕಟ್ ಮಾಡಬೇಕು? ಪದ್ಯ ಬೇಕೇ ಬೇಕು. ಅದಕ್ಕೆ ಕಲಾವಿದ ಅದಕ್ಕೆ ಯಾವ ರೀತಿ ಅರ್ಥ ಹೇಳಬೇಕು ಅದರಲ್ಲಿ ಸರಿಯಾಗಿ ತಿಳಿಸ್ಬೋದಲ್ಲ. ಕರೆಕ್ಟ್. ಅದು ಹಾಗಾದರೆ ಕಲಾವಿದನ ಹೊಣೆ ಮತ್ತಲ್ಲ, ಕಲಾವಿದನ ಹೊಣೆ. ಯಾಕೆಂದ್ರೆ ಪ್ರಸಂಗರ್ತನ ತಪ್ಪಿಲ್ಲ. ಹಾಂ, ನಾನು ಹೇಳೋದು ಪುರಾಣೇತರ ಪ್ರಸಂಗಗಳು, ಕಾಲ್ಪನಿಕ ಇರ್ಬೋದು, ಐತಿಹಾಸಿಕ ಇರ್ಬೋದು, ಮತ್ತೊಂದು ಇನ್ನೊಂದು, ಇವೆಲ್ಲ ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಪುರಾಣೇತರ ಕೆಲವು ಪೂರಕ, ಕೆಲವು ಮಾರಕ. ಅಲ್ಲ, ಅದೇ ಪೂರಕ ಹೇಗೆ? ಪೂರಕ ಕೆಲವು ಪೂರಕ ಅಂದ್ರೆ ಹೇಗೆ? ಯಕ್ಷಗಾನಕ್ಕೆ ಬರುವಂಥದ್ದು ಸೇರಿಸ್ಬೋದು ಅಷ್ಟೇ. ಬೇಡದನ್ನು ಬಿಡಬೇಕಂತ ನಾ ಹೇಳೋದು. ಪೂರಕ ಮಾರಕ. ಈಗ ನೋಡಿ ಸರ್, ಒಡ್ಡೋಲಗ ಕ್ರಮಗಳು ಮಾಯವಾಗ್ತಾ ಇದೆ. ಹಾಂ, ಆಯ್ತಾ. ಆಮೇಲೆ ಏನು, ಈ ಪೂರ್ವರಂಗ ಮಾಯವಾಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಇದನ್ನು ಉಳಿಸಬೇಕು ಅಂತ ಹೇಳ್ತೀವಿ. ಹಾ, ಹೇಗೆ ಉಳಿಸುವುದು? ಇದು ನೋಡಿ, ನಾನೀಗ ತಿಳ್ಕೊಂಡಾಗೆ ಕೆಲವು ಬಯಲಾಟ ಮೇಳಗಳಲ್ಲಿ ಉಳ್ಕೊಂಡುಂಟು. ಅದನ್ನು ನಾ ಹೇಳೋದು, ಸಂಘ ಸಂಸ್ಥೆಯಲ್ಲಿ ಕೆಲವು ಸಂಘ ಉಂಟಲ್ಲ, ಹೌದು, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಹವ್ಯಾಸಿ ಸಂಘ ಸಂಸ್ಥೆಗಳು, ಹೌದು, ಕಲಾ ಸಂಸ್ಥೆಯವರು ಉಳಿಸ್ಕೊಂಡು ಹೋಗ್ಬೇಕು. ಅಲ್ಲ, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಹವ್ಯಾಸಿ ಕಲಾ ಸಂಸ್ಥೆಗಳ ಮೇಲೆ ಅದನ್ನು ಯಾಕೆ ನಾವು ಹೊರಿಸುವಂಥದ್ದು? ಮೇಳದವರಿಗೆ ಯಾಕೆ ಅದನ್ನು ಉಳಿಸ್ಲಿಕ್ಕೆ ಆಗುದಿಲ್ಲ? ಹಾಂ, ಮೇಳದವ್ರು ಮಾಡ್ಬೋದು, ಈಗ ಮಾಡೋದಿಲ್ಲಲ್ಲ. ಅದನ್ನು ಮಾಡಬೇಕಂತ ನಾವು ಹೆಚ್ಚಿನವ್ರು ಹೇಳ್ತಾರೆ. ಆದರೆ ಈಗ ಮೇಳದವರು ಒಬ್ಬರೂ ಮಾಡೋದಿಲ್ಲ. ಈಗ ಮಂದರ್ತಿ ಮೇಳದಲ್ಲಿ ಕೆಲವು ಮೇಳದಲ್ಲೂ ಉಂಟು ಅಷ್ಟೇ. ಹೌದು, ಅದು ಒಂದೊಂದೇ ಬರುದು, ಎರಡೆರಡು ವೇಷ ಇಲ್ಲ. ಹಾಂ, ಒಂದು ಇಲ್ಲ, ಕೆಲವು ಬಾಲಗೋಪಾಲ ಇಲ್ಲ, ಪೀಠಿಗೆ ವೇಷ ಇಲ್ಲ. ಯಾಕೆಂದರೆ ಇದನ್ನು ಬಿಡಬಾರ್ದು. ಈಗ ಮೇಳದವ್ರು ಕೇಳಿದ್ರೆ ಯಾರು ಜನ ಸಿಕ್ಕುವುದಿಲ್ಲ ಅಂತಾರೆ. ಅದನ್ನು ಉಳಿಸ್ಬೇಕಂತ ನಂದು ಏನೇನು. ಕರೆಕ್ಟ್. ಈಗ ನೋಡಿ, ಉಳಿಸ್ಬೇಕು ಅಂತ ಸರಿ, ಅದನ್ನು ಎಲ್ಲರೂ ಒಪ್ಪುವಂಥದ್ದೇ. ಎಲ್ಲರೂ ಈಗ ಏನು ಪರಂಪರೆಯನ್ನು ಉಳಿಸಬೇಕು ಅಂತ ಹೇಳುವವರೆಲ್ಲರೂ ಅದನ್ನು ಹೇಳ್ತಾರೆ. ಪರಂಪರೆಯನ್ನು ಉಳಿಸಬೇಕು ಅಂತ ನಾವು ಹೇಳ್ತಾ ಇರುವ ಹಾಗೆ ಇಡೀ ರಾತ್ರಿ ಆಟ ಕಾಲಮಿತಿಗೆ ಬಂದಾಗಿದೆ. ಅಂದ್ರೆ ರಾತ್ರಿ ಇಡೀ ನೋಡ್ಲಿಕ್ಕೆ ಜನ ಇಲ್ಲ, ಅಷ್ಟು ಒಂದು ತಾಳ್ಮೆಯ ಜನರು ಇಲ್ಲ ಈಗ ಅಂತ ಹೇಳಿ ನಾವು 7ರಿಂದ 10 ಅಥವಾ 12 ಅಥವಾ 2 ಅಂತ ಹೇಳಿ ಅನುಕೂಲಕ್ಕೆ ತಕ್ಕ ಹಾಗೆ ಕಾಲಮಿತಿ ಮಾಡಿ ಆಗಿದೆ. ಈ ಪರಿಸ್ಥಿತಿಯಲ್ಲಿ 8 ಗಂಟೆ ಆಟವನ್ನೇ ನಾವು 5 ಗಂಟೆಗೆ ಇಳಿಸಿದಾಗ ಇನ್ನು ಪೂರ್ವರಂಗವನ್ನು ಅದರಲ್ಲಿ ತೋರಿಸುವುದು ಹೇಗೆ? ಅದು ಕಷ್ಟ ಆಗ್ತದೆ. ಆದರೂ ಸ್ವಲ್ಪ ಆದರೂ ಅದನ್ನು ತೋರಿಸಲೇಬೇಕು, ನನ್ನ ವಿಚಾರ. ಕರೆಕ್ಟ್. ಈಗ ಪೂರ್ವರಂಗವನ್ನು ಬಿಟ್ಟು ನಾವು ಮುಂದೆ ಹೋಗ್ಬೋದು ಸರಿಯಲ್ಲ. ಯಾಕೆಂದರೆ ಹಿಂದಿನವರು ಹಾಕಿಕೊಟ್ಟ ದಾರಿ ಉಂಟಲ್ಲ, ಮೂಲವನ್ನು ಬಿಡಬಾರ್ದು. ಹಾಗೆ ಸರ್, ಈ ವೇಷಗಳ ಪ್ರವೇಶ ಕ್ರಮಗಳಲ್ಲಿ ಭಿನ್ನತೆ ಉಂಟಾ? ಅಂದರೆ ಭಿನ್ನತೆ ಅಂದರೆ ಈಗ ನಾನು ಏನು ಕ್ಯಾದಿಗೆ ಮುಂದ್ಲೆ ಮತ್ತೆ ಕಿರೀಟ ವೇಷದಲ್ಲಿ ಹೇಗೂ ಭಿನ್ನತೆ ಉಂಟು, ಅದೆಲ್ಲ ನಾನು ಹೇಳುದು. ಈಗ ಕ್ಯಾದಿಗೆ ಮುಂದ್ಲೆ ಅಭಿಮನ್ಯು, ಬಬ್ಬುರಾಹನ, ಇದರಲ್ಲಿ ಭಿನ್ನತೆ ಉಂಟಾ? ಒಂದೇ ಅಲ್ವಾ? ಆ ವೇಷದ ಕ್ರಮದಲ್ಲಿ ಏನಾದರೂ ಭಿನ್ನತೆ ಉಂಟಾ? ಅಂದ್ರೆ ವೇಷದ ಆಕಾರ ಇದು ಎಲ್ಲ ಒಂದೇ, ಪಾತ್ರಗಳು ಬೇರೆ ಬೇರೆ ಆದಾಗ ಪ್ರವೇಶ ಕ್ರಮದಲ್ಲಿ ಅಥವಾ ನಾಟ್ಯ ವೈಖರಿಯಲ್ಲಿ ಭಿನ್ನತೆಯನ್ನು ಮಾಡ್ತಾರೆ. ಹಾ, ಉಂಟು. ಅಂದ್ರೆ ಅದು ಪಾತ್ರದ ಇದಕ್ಕೆ ಸರಿಯಾಗಿ. ಅಭಿಮನ್ಯು ಬೇರೆ, ಅಂದರೆ
ಬಬ್ರವಾಹನ ಹೀಗೆಲ್ಲ. ಈಗ ಬಬ್ರವಾಹನ ಪ್ರವೇಶ ಮಾಡುವಾಗ ನಾವು ಒಡ್ಡೊಲಗ ಮಾಡಬೇಕು. ತೈಗತ ಅಭಿಮನ್ಯು ದಿಗ್ಣದಲ್ಲಿ ಬರ್ತಾನೆ. ತೈ 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 ನಮ್ಮ ಬೆಳಗಿನಲ್ಲಿ ಹೇಳ್ತಾರೆ. ಕರೆಕ್ಟ್. ಈ ಬೆಳಗಿನ ಜಾವದ ಅಂದ್ರೆ ಈಗ ನಾವು 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ ಅಂತ ಹೇಳಿ ನಾವು ಇದು ಮಾಡ್ತೇವೆ ಇಡೀ ರಾತ್ರಿಯನ್ನು ಪಾಲು ಮಾಡಿದಾಗ. ಬೆಳಗಿನ ಜಾವದ ವೇಷವನ್ನು ಕುಣಿಸುವ ಕ್ರಮದಲ್ಲಿ ಏನಾದ್ರೂ ವ್ಯತ್ಯಾಸ ಉಂಟಾ? ಹೌದು. ಹೇಗೆ ಅದು? ಸ್ವಲ್ಪ ಚುರುಕಿ ಇರ್ತದೆ. ವೇಗ ಫಾಸ್ಟ್ ವೇಗದಲ್ಲಿ ಇರ್ತದೆ ಬೆಳಗಿನ ಜಾವದ ಕತೆ ಹೋಗುವಾಗ. ಕತೆ ಮಾತ್ರ ವೇಗ ಇರೋದು, ತಾಳ ಅಲ್ಲ ಹಾಗಾದ್ರೆ? ತಾಳ ವೇಗ ಇಲ್ಲ, ಕತೆನೂ ವೇಗ ಇರಬೇಕು. ಈ ವೇಗ ಪದ್ಯ ಹಾಡ್ತವೆ ಯಾವುದು? ವೀರರಸದ್ದು. ಕರೆಕ್ಟ್. ಹಾಗೆ ಈಗ ಅದೇ ಕಥೆಯನ್ನ ಹೇಗೆ ಹೋಗ್ಬೇಕು ಹಾಗೆ ಬೇಕು. ಅದೇ ಕಥೆಯನ್ನು ಚುರುಕಾಗಿ ತಗೊಂಡು ಹೋಗುವಂಥದ್ದು. ಹೌದು. ಯಾವೆಲ್ಲ ಸನ್ನಿವೇಶಕ್ಕೆ ಬಿಡ್ತಿಗೆ ಅವಶ್ಯಕತೆ ಇಲ್ಲ ಸರ್? ದುಃಖಕ್ಕೆ ಬೇಡ, ಕರುಣಕ್ಕೆ ಬೇಡ, ಹೀಗೆ ಶೃಂಗಾರಕ್ಕೆ ಬೇಕೇ ಬೇಕು. ಬಿಡ್ತಿಗೆ ಬೇಕೇ ಬೇಕು, ಅವಶ್ಯ. ಅತಿಯಾಗಿ ಕುಣಿಬಾರ್ದು ಎನ್ನುವಂತಹ ನಿಯಮ ಏನಾದರೂ ಯಾವುದಾದ್ರೂ ವೇಷಕ್ಕೆ ಅಥವಾ ಎಲ್ಲ ವೇಷಗಳಿಗೂ ಆ ರೀತಿ ಏನಾದರೂ ನಿಯಮ ಉಂಟಾ, ಅತಿಯಾಗಿ ಕುಣಿಬಾರ್ದು ಅಂತ ಹೇಳಿ? ಹೌದು, ಕೆಲವು ವೇಷಕ್ಕೆ ಅತಿಯಾಗಿ ಕುಣಿಲೇಬಾರದು. ಉದಾಹರಣೆಗೆ ಸುಭದ್ರೆ, ಅದಕ್ಕೆ ಎಷ್ಟು ಬೇಕು ಅಷ್ಟೇ. ಸುಗರ್ಭೆ, ಹೀಗೆ. ಈಗ ಚಂದ್ರಮತಿ, ಸತ್ಯ ಹರಿಶ್ಚಂದ್ರ, ಹೀಗೆ. ಮತ್ತು ಸೈರೇಂದ್ರಿ, ಹೌದೌದು. ಇದಕ್ಕೆಲ್ಲ ಅತಿಯಾಗಿ ಕುಣಿಲೇಬಾರದು. ಇದು ಏನು ಯಕ್ಷಗಾನ ವೈಭವ, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಯಕ್ಷಗಾನ ವೈಭವ ಅಂದರೆ ಕೇವಲ ಯಕ್ಷಗಾನ ಪದ್ಯಗಳನ್ನು ಮಾತ್ರ, ಏನು ಮುಮ್ಮೇಳ ಗಿಮ್ಮೇಳ ಏನಿಲ್ಲ, ತಾಳಮದ್ಲೇ ಅಲ್ಲ, ಕೇವಲ ಪದ್ಯಗಳು ಮಾತ್ರ, ಗಾನ ವೈಭವ ಅಂತ ಇತ್ತೀಚೆಗೆ ನಡೀತದಲ್ಲ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಯಕ್ಷಗಾನಕ್ಕೆ ಒಳ್ಳೆಯದ, ಪೂರಕವ, ಅಥವಾ ಯಕ್ಷಗಾನಕ್ಕೆ ಒಳ್ಳೆಯದಲ್ವಾ? ಯಕ್ಷಗಾನಕ್ಕೆ ಒಳ್ಳೆಯದಲ್ಲ ಅಂತ ಹೇಳೋದಿಲ್ಲ. ಇದರಲ್ಲಿ ಅರ್ಥಗಾರಿಕೆ ಏನಿಲ್ಲ, ಬರೀ ಹಾಡುವುದು. ಅದರಲ್ಲಿ 8-10 ಜನ ಕರೆಕ್ಟ್, ಹೌದು, ಸೇರಿಕೊಂಡು ಹಾಡೋದು. ಅದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಥರ ಆಗಿರುತ್ತೆ. ಅಂದರೆ ಕೆಲವರದ್ದು ಒಂದೊಂದು ಗೊತ್ತಾಯ್ತು, ಬೇರೆ ಥರ ಇರುತ್ತೆ. ಅದು ಅಷ್ಟೇನು ನಾನು ಇಷ್ಟಪಡೋದಿಲ್ಲ. ಅಂದರೆ ಅದರಿಂದ ಯಕ್ಷಗಾನಕ್ಕೆ ಪ್ರಯೋಜನ ಏನಿಲ್ಲ. ಇದು ಈ ವೇಷಗಳು ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದ ಅಥವಾ ಕುಣಿಯುವುದನ್ನು ನೋಡಿಕೊಂಡು ಹಿಮ್ಮೇಳ ಹಿಂಬಾಲಿಸುವುದ ಸರ್? ಕಲಾವಿದ ಕುಣಿಸಿದಾಗೆ ಅವರು ಕುಣಿಬೇಕು. ಅಂದ್ರೆ ಹಿಮ್ಮೇಳದ ಕಲಾವಿದ ಕುಣಿಸಿದಾಗೆ. ಹೌದು. ಅಂದ್ರೆ ಅವರ ಈಗ ಹೆಚ್ಚಿನವರು ಹೆಜ್ಜೆ ಏನು ಮುಮ್ಮೇಳದ ಕಲಾವಿದನ ಹೆಜ್ಜೆ ನೋಡಿಕೊಂಡು ತಪ್ಪು. ಭಾಗವತ ಸೂತ್ರಧಾರಿ ಅಲ್ವಾ? ಕರೆಕ್ಟ್, ಹೌದು. ಭಾಗವತ ಹೇಗೆ ಕುಣಿಸ್ತಾನ ಹಾಗೆ ಕುಣಿಬೇಕು. ಈ ಭಾಗವತರು ಅಷ್ಟೇ ಕುಣಿಸುವಂಥ ಸನ್ನಿವೇಶಕ್ಕೆ ಮಾತ್ರ ಕುಣಿಸ್ತಾರೆ, ಯಾಕೆಂದರೆ ಸೂತ್ರಧಾರಿ ಅಲ್ಲ. ಈಗೇನಾಗಿದೆ, ಹೆಚ್ಚಿನವರು ಈಗ ಹೆಜ್ಜೆ ಕಲಾವಿದ ಯಾವ ಹೆಜ್ಜೆ ಹಾಕ್ತಾನೋ ಅದನ್ನು ಇವರು ಬಾರಿಸ್ತಾರೆ. ಕರೆಕ್ಟ್. ಅದೇ ಸಂಗೀತದ ಆಲಾಪನೆ, ಆಮೇಲೆ ಉದ್ದ ಉದ್ದ ಪದಗಳು, ಇದು ಯಕ್ಷಗಾನಕ್ಕೆ ಎಷ್ಟು ಹಿತ? ತುಂಬ ಸಂಗೀತ ಆಲಾಪನ ಮಾಡಿದರೆ ಯಕ್ಷಗಾನಕ್ಕೆ ಮಾರಕವೇ ಅದು. ಯಾಕೆಂದರೆ ಅಲ್ಲಿ ಕಲಾವಿದ ಅದವ ಏನು ಮಾಡ್ತಾನೆ, ಇವು ರಾಗ ಆಳುತ್ತಾ ಇದ್ದರೆ ರಾಗ ಬೇಕು. ಎಷ್ಟು ಆ ಪದ್ಯಕ್ಕೆ ಅವನ ಎಷ್ಟು ಎಳಿಬೇಕು ಅಷ್ಟೇ ಆ ಪದ್ಯಕ್ಕೆ ಆ ರಾಗವನ್ನು ಹೇಳೋದು ಸಾಕಾಗತ್ತೆ. ಇದೇ ಸಾವೇರಿ ರಾಗ ಅಂತ ಹೇಳ್ಕೊತ ಇದರಲ್ಲಿ ಕಲಾವಿದ ಏನು ಮಾಡಬೇಕು?
ಕರೆಕ್ಟ್. ಅಲ್ಲ, ಮೋಹನ ರಾಗದಲ್ಲಿ ಏನು ಎಳ್ಕತ್ತಿದ್ರು, ಈಗ ಭೀಷ್ಮನ ಮಾಡ್ದವ, ಯಾಕೆ ನೀವು ಎಳ್ಕತ್ತಿದ್ರಿ, ಇಲ್ಲಿ ಏನು ಮಾಡ್ತಾನೆ ಭೀಷ್ಮ? ಅದನ್ನು ಅದೇ ಭಾಗವತರು ತಿಳ್ಕೊಳ್ಬೇಕು. ಸರ್, ಈ ನಿರ್ದೇಶನ ಯಕ್ಷಗಾನದಲ್ಲಿ ರಂಗ ನಿರ್ದೇಶನದ ಜವಾಬ್ದಾರಿ ಅದರಲ್ಲಿ ಹೆಚ್ಚಿನ ಪಾಲು ಭಾಗವತರಿಗೋ, ಕವಿಗೋ ಅಥವಾ ವ್ಯವಸ್ಥಾಪಕರಿಗೋ? ಭಾಗವತರಿಗೆ, ರಂಗ ನಿರ್ದೇಶನ ಭಾಗವತರಿಗೆ. ಈಗ ನೋಡಿ, ಹೆಚ್ಚಿನವರು ಹೇಳ್ತಾರೆ ಏನು, ಯಕ್ಷಗಾನಕ್ಕೂ ಕೂಡ ಒಬ್ಬ ನಿರ್ದೇಶಕ ಅನ್ನುವನು ಬೇಕು ಅಂತ ಹೇಳ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನಕ್ಕೆ ಭಾಗವತರೇ ನಿರ್ದೇಶಕ, ಬೇರೆ ಹೊರಗಡೆಯಿಂದ ನಿರ್ದೇಶಕ ಬೇಡ. ಈಗ ಯಾವುದೇ ಪ್ರಸಂಗ ಕೊಟ್ಟರು ಕಲಾವಿದರನ್ನ ಕೊಂಡಿಸ್ಕೊಂಡು ನೋಡಿ, ಇವತ್ತು ಈ ಪ್ರಸಂಗ ಇದು ಹೀಗೆ ಹೋಗ್ಬೇಕಂತ ಭಾಗವತರಾದವ್ರು ಹೇಳಿ ಕಲಾವಿದರಿಗೆ ಹೇಳಿಕೊಂಡು ಆಟ ಆಡಿಸೋದು ಭಾಗವತರಲ್ಲ ರಂಗವನ್ನು. ಹಾಗಾಗಿ ಬೇರೆಯವರು ಯಾಕೆ ನಿರ್ದೇಶನ? ಹಿಂದಿನವ್ರು ಮಾಡಿಕೊಟ್ಟ ದಾರಿ ಇದೆಯಲ್ಲ ಆ ಪ್ರಸಂಗ. ಕರೆಕ್ಟ್. ಅದನ್ನು ಯಕ್ಷಗಾನದ ಪ್ರದರ್ಶನಗಳಿಗೆ ಮತ್ತು ತಾಳಮದ್ದಲೆಯ ಪ್ರದರ್ಶನ, ಯಾವುದೇ ಒಂದು ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ ಸರ್? ವಿಮರ್ಶೆ ಬೇಕಾ? ವಿಮರ್ಶೆ ತಾಳಮದ್ದಲೆಗೂ ಬೇಕು. ಅಲ್ಲಲ್ಲ, ಯಕ್ಷಗಾನ ಪ್ರದರ್ಶನಕ್ಕೆ ಅಂದರೆ ಇಂಥದ್ದು ಇದು ಸರಿ ಆಯಿತು, ಇದು ಸರಿಯಾಗಲಿಲ್ಲ ಅನ್ನುವಂಥ ಒಂದು ಅವಲೋಕನ, ಆ ವಿಮರ್ಶೆ ಬೇಕಾ? ವಿಮರ್ಶೆ ಬೇಕಲ್ಲ. ಯಾರು ಮಾಡಬೇಕು ವಿಮರ್ಶೆಯನ್ನು? ಕಲಾವಿದರು ಮಾಡಬೇಕು. ಕಲಾವಿದರೊಳಗೆ ವಿಮರ್ಶೆ ಮಾಡಬೇಕು. ಈಗ ಒಂದು ಪ್ರಯೋಗ ಮಾಡುವಾಗ ಅವರವರಲ್ಲಿ ವಿಮರ್ಶೆ ಮಾಡಿಕೊಂಡು ರಂಗಕ್ಕೆ ಹೋಗಬೇಕು. ಟೋಟಲಿ ಕಾರ್ಯಕ್ರಮ ಒಳ್ಳೆಯದಾಗೋದು ಆಗ. ಅಲ್ಲಲ್ಲ, ಈಗ ನಿಮ್ಮ ಪ್ರದರ್ಶನವನ್ನು ನಾನು ನೋಡಿದೆ, ನಾನು ಅದರಲ್ಲಿ ಇಂಥದ್ದು ಸರಿ ಆಯಿತು ಸರಿ ಆಗಲಿಲ್ಲ ಅಂತ ಹೇಳಿ ವಿಮರ್ಶೆ ನಾನು ಮಾಡ್ಬೋದಾ ಅಂತ ಕೇಳಿ? ಮಾಡ್ಬೋದು. ತಪ್ಪಿದ್ದಲ್ಲಿ ಹೇಳ್ಬೋದು. ಸರಿ ಮಾಡ್ಕೊಳ್ಬೇಕಲ್ಲ. ಹಾಗೆ ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತು ಮಕ್ಕಳ ಯಕ್ಷಗಾನ, ಇದು ಯಕ್ಷಗಾನಕ್ಕೆ ಇದರಿಂದ ಏನು ಪ್ರಯೋಜನ? ಅಂದರೆ ಇದರಿಂದ ಯಕ್ಷಗಾನಕ್ಕೆ ಪ್ರಯೋಜನ ಉಂಟಾ? ಹೆಣ್ಣು ಮಕ್ಕಳ ಯಕ್ಷಗಾನ ಅಂದರೆ ಅವರಿಗೆ ಆಸಕ್ತಿ ಇದ್ದರೆ ಮಾಡ್ತಾರೆ. ಯಕ್ಷಗಾನಕ್ಕೆ ನನಗೆ ತಿಳಿದಾಗೆ ಪ್ರಯೋಜನ ಇಲ್ಲ ಅಲ್ಲ, ಅವ್ರು ಮಾಡಲಿ ಅಲ್ಲ. ಹೌದೌದು, ಗೊತ್ತಾಯ್ತು. ಅದಕ್ಕೆ ನಿಮ್ಮ ಆಕ್ಷೇಪಣೆ ಅಲ್ಲ, ಬಟ್ ಅದರಿಂದ ಪ್ರಯೋಜನ ಇಲ್ಲ ಅಂತ ಹೇಳುವಂಥದ್ದು. ಹೌದು, ಆಕ್ಷೇಪಣೆ ಏನಿಲ್ಲ. ಈ ಮಕ್ಕಳದ್ದಾಗೆ ಈ ಶಾಲಾ ಮಟ್ಟದಲ್ಲಿ ಅಥವಾ ಸಂಘ ಸಂಸ್ಥೆಯಲ್ಲಿ ಮಾಡಲಿ, ಆದರೆ ಅಷ್ಟು ಪ್ರಬುದ್ಧತೆ ಆಗೋದಿಲ್ಲ. ಹೌದು, ಅದು ಕರೆಕ್ಟ್. ಅದು ಅಲ್ಲದೆ ಇವರು ಕೆಲವರೆಲ್ಲ ಬುದ್ಧಿ ಇಲ್ಲದೆ ಅದು ಯಾವುದು ಎಂಥದ್ದೇ ಎಂತ ಹೇಳೋದು, ಅದಕ್ಕೆ ಸುಧನ್ವಾರ್ಜುನ ಎಲ್ಲ ಮಕ್ಕಳ ಹತ್ರ ಮಾಡಿಸಿದ್ರೆ ಅದು ಒಂಥರ ಆಗೋದಿಲ್ಲ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮಗೆ ಅನ್ನಿಸ್ತದ ಅಥವಾ ಏನು ಅನ್ನಿಸ್ತದೆ ಸರ್? ಯಾಕೆಂತಂದರೆ ನಾನು ಆಟದ ಸಂಖ್ಯೆಯ ಲೆಕ್ಕದಲ್ಲಿ ಹೇಳುವುದಲ್ಲ, ವಿಶಾಲವಾದಂತಹ ಅರ್ಥವ್ಯಾಪ್ತಿಯನ್ನು ಇಟ್ಟುಕೊಂಡು ನಾನು ಕೇಳ್ತಾ ಇದ್ದೇನೆ. ಆ ಒಂದು ಅರ್ಥವ್ಯಾಪ್ತಿಯಲ್ಲಿ ನಾವು ಯೋಚನೆ ಮಾಡಿದರೆ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ಅನ್ನಿಸ್ತದ? ಪೂರಕ ಸ್ವಲ್ಪ ಮಟ್ಟದಲ್ಲಿ ಆಗತ್ತೆ. ಹಾ, ಅದು ನಾನು ಹೇಳೋದು ಪುರಾಣ ಪ್ರಸಂಗವನ್ನು ಆಡಿದ್ರೆ ಮಾತ್ರ. ಕರೆಕ್ಟ್. ಯಕ್ಷಗಾನಕ್ಕೆ ಅದು ಪೂರಕ ಆಗ್ತದೆ. ಇದು ಬೇಡದ ಪ್ರಸಂಗ ಎಲ್ಲ ಆಡಿದರೆ ಪೂರಕ ಆಗುದಿಲ್ಲ, ಮಾರಕವೇ. ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತದ ಅಥವಾ ರೂಪುಗೊಳ್ತಾ ಇಲ್ಲ ಅಂತ ಅನ್ನಿಸ್ತದೆ ಸರ್? ರೂಪುಗೊಳ್ತಾ ಇಲ್ಲ. ಅದಕ್ಕೆ ಕಾರಣ ಏನು? ರೂಪುಗೊಳ್ಳದೇ ಇರುವುದಕ್ಕೆ ಕಾರಣ ಏನು? ಅದು ಇನ್ನು ಕೆಲವು ಕಲಾವಿದರು ಅದನ್ನು ಅವರ ಅಭ್ಯಾಸ ಕಡಿಮೆ. ಕರೆಕ್ಟ್. ಅಂದರೆ ಅದಕ್ಕೆ ಪ್ರಯತ್ನ ಬೇಕಲ್ಲ, ಪ್ರಯತ್ನಶೀಲತೆ ಕಡಿಮೆ, ಇನ್ನೂ ಆಗಬೇಕಷ್ಟೆ. ನಾನು ಹೇಳೋದು ಈಗಿನ
ಈ ತರಬೇತಿ ಮಕ್ಕಳವೇ ಸಣ್ಣ ಪುಟ್ಟ ವೇಷ ಮಾಡ್ತಾರಲ್ಲ ಅವರು ಮುಂದೆ ತಯಾರಾಗುವಂಥವ್ರು. ಕರೆಕ್ಟ್. ಹಾಗೆ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಒಳ್ಳೆಯದಾ ಅಥವಾ ಯಕ್ಷಗಾನಕ್ಕೆ ಆದ್ದರಿಂದ ಅಷ್ಟೊಂದು ಒಳ್ಳೇದಲ್ವಾ? ಹೇಗೆ, ಏನು ಹೇಳ್ತೀರಿ ನೀವು? ಕಾಲಮಿತಿ ಅಲ್ಲ ಒಳ್ಳೆಯದಲ್ಲ ಅಂತ ಹೇಳೋದಿಲ್ಲ, ಆದರೆ ಅದರಲ್ಲಿ ಯಾವುದೇ ಪೂರ್ಣ ಕಥೆಯನ್ನು ಓದಲಿಕ್ಕೆ ಆಗುವುದಿಲ್ಲ. ಎಲ್ಲ ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳಿಕ್ಕೂ ಆಗೋದಿಲ್ಲ. ಆದರೆ ಈಗ ಬೆಳಗಿನವರಿಗೆ ಯಕ್ಷಗಾನ ನೋಡೋರು ಕಡಿಮೆ, ಹಾಗಾಗಿ ಕಾಲಮಿತಿ ಹೆಚ್ಚಾಗ್ತಾ ಉಂಟು. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು ಅಂತ ನೀವು ನಿಮ್ಮ ಅಭಿಪ್ರಾಯ? ಅಂದರೆ ಕಲಾವಿದರದ್ದ, ಪ್ರೇಕ್ಷಕರದ್ದ, ಮೇಳದ ಯಜಮಾನರುಗಳದ್ದ, ಸಂಘ ಸಂಸ್ಥೆಗಳದ್ದ, ಯಾರ್ದು ಸರ್? ಮೊಟ್ಟ ಮೊದಲಾಗಿ ಕಲಾವಿದರು, ಮೇಳದ ಯಜಮಾನರು. ಕರೆಕ್ಟ್. ಹಾಗಾಗಿ ಸಂಘ ಸಂಸ್ಥೆಯವರು ಅಷ್ಟೇ. ಈಗೆಲ್ಲ ಸಂಘ ಸಂಸ್ಥೆಗಳು ತುಂಬ ಇದೆ. ಎಲ್ಲರೂ ಸೇರಿ ಯಕ್ಷಗಾನ ಉಳಿಸಿ ಬೆಳೆಸುವುದು ಕರ್ತವ್ಯ. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ? ಇದೇ ರೀತಿ ಆದರೆ ಯಕ್ಷಗಾನ ಕ್ಷೀಣಿಸ್ತಾ ಹೋಗ್ತದೆ. ಈಗ ಏನೋ ಬೆರಳೆಣಿಕೆಯಲ್ಲಿ ಕೆಲವು ಕಲಾವಿದರು ಇದ್ದಾರೆ. ಕರೆಕ್ಟ್. ಅವ್ರ ನಂತರ ಯಕ್ಷಗಾನ ಮರಿತಾ ಹೋಗ್ತದೇನೋ ಅಂತ ನನ್ನ ಅನಿಸಿಕೆ. ಸರ್, ಈಗ ಇಷ್ಟು ವರ್ಷ ನೀವು ಯಕ್ಷಗಾನ ರಂಗದಲ್ಲಿ ಏನು 4 ದಶಕಗಳ ಕಾಲ ವೃತ್ತಿ ಯಕ್ಷಗಾನ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಿ. ಈ ಎಲ್ಲ ನಿಮ್ಮ ಒಂದು ಸಾಧನೆಗೆ, ಅದಕ್ಕೆ ಎಲ್ಲ ನಿಮ್ಮ ಕುಟುಂಬ ವರ್ಗದ ಪ್ರೋತ್ಸಾಹದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇಷ್ಟು ವರ್ಷ ನಾನು ವೃತ್ತಿ ಮಾಡಿದ್ದಲ್ಲಿ ನಮ್ಮ ಕುಟುಂಬದವರಿಂದ ಒಳ್ಳೆಯ ಅಭಿನಂದನೆ ಉಂಟು. ಯಾಕೆ ನಾನು ಯಕ್ಷಗಾನ ಇಷ್ಟು ವರ್ಷ ಸಾಧನೆ ಮಾಡಿ ವೃತ್ತಿ ಮಾಡಿದರು. ನಾನು ಇನ್ನೊಬ್ಬರಿಗೆ ಅಪಚಾರ ಮಾಡಲಿಲ್ಲ. ಯಾವುದೇ ಕಥೆಗೂ ಲೋಪ ಆಗದೆ ಕಾಲಾವಿದರನ್ನು ನಾಕೊಂಡು ಹೋಗಿದ್ದೇನೆ. ಆಮೇಲೆ ನನ್ನ ಅಂದರೆ ಉಪ್ಪೂರು ತೀರಿ ಹೋದ್ಮೇಲೆ ನಾನು 100 ಮಕ್ಕಳಿಗೆ ಪಾಠವನ್ನು ಹೇಳಿಕೊಟ್ಟಿದ್ದೇನೆ. ಅವರೆಲ್ಲ ಇಲ್ಲ ಒಳ್ಳೊಳ್ಳೆ ಮೇಳಗಳಲ್ಲಿ ವೃತ್ತಿ ಮಾಡಿಕೊಂಡು ತಮ್ಮ ಜೀವನ ಮಾಡ್ತಾಯಿದ್ದಾರೆ. ಅದನ್ನು ನಾನು ಅವರಿಗೆ ಎಲ್ಲ ಪೌರಾಣಿಕ ನೆಲೆಯಲ್ಲಿ ಎಲ್ಲ ಪ್ರಸಂಗಗಳನ್ನು ಹಾಡಿ ಅವರಿಗೆ ಕಲಿಸಿದ್ದೇನೆ. ಕರೆಕ್ಟ್. ಅದನ್ನೇ ಉಳಿಸ್ಕೊಂಡು ಹೋಗಿ ಅಂತ. ಹಾಗಾಗಿ ಅವರೆಲ್ಲ ಅದೇ ದಾರಿಯಲ್ಲೇ ಹೋದರೆ ಯಕ್ಷಗಾನ ಉಳಿಸ್ಲಿಕ್ಕೆ ಸಾಧ್ಯ. ಸರ್, ಇಷ್ಟು ಹೊತ್ತು ಬಡಗುತಿಟ್ಟು ಯಕ್ಷಗಾನದ ಬಗ್ಗೆ ವಿಶೇಷವಾಗಿ ಹಲವಾರು ವಿಚಾರಗಳನ್ನು ನೀವು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ. ಕೋಮಲಾಂಗಿ ಕೇಳೆ ತಗದರಿನರ ಕೋಮಲಾಂಗಿ ಕೇಳೆ ಮದ ಗಜ ಗಾಮಿನಿ ಪಾಂಚಾಲೆ ಮದ ಗಜ ಗಾಮಿನಿ ಪಾಂಚಾಲೆ ಕಾಮುಕ ಪುರಭೋಗಂತನ ನಿಲಯಕ್ಕೆ ಕಾಮುಕ ಪುರಭೋಗಂತನ ನಿಲಯಕ್ಕೆ ಸ್ವಾಮಿಯ ಸಂದಿಗೆ ಧರ್ಮಜ ಕಳುವ ಸ್ವಾಮಿಯ ಧರ್ಮಜ ಸಂದಿಗೆ ಕಳುವ ಕಾಮುಕ ಪುರಭೋಗಂತನ ನಿಲಯಕ್ಕೆ ಸ್ವಾಮಿಯ ಧರ್ಮಜ ಸಂದಿಗೆ ಕಳುವ ಕೋಮಲಾಂಗಿ
ಕೇಳೆ ಮದ ಗಜ ಜಾಮಿನಿ ಪಾಂಚಾಲೆ ಕಾಮುಕ ಕುರುಭೋಗಾಂತನ ಇಳೆಯಗೆ ಸ್ವಾಮಿಯ ಧರ್ಮಜ ಸಂಧಿಗೆ ಕಳುವ ಸ್ವಾಮಿಯ ಧರ್ಮಜ ಸಂಧಿಗೆ ಕಳುವ ಓ ಮಲಾಂಗಿ ಕೇಳೆ ಮದಗಜ ಯಾಮಿನಿ ಪಾಂಚಾಲೆ ಪೃಥ್ವೀಪತಿಯು ನೀ ಉಪಹಾರ ತೊರೆಯುತ್ತ ಪೃಥ್ವೀಪತಿಯು ನೀನುಪಹಾರ ತೊರೆಯುತ್ತ ಸತತ ದೇಹವ ಬಳಲಿಸುವುದಿದು ನೀ ಸತತ ದೇಹವ ಬಳಲಿಸುವುದಿದು ಅತಿ ಮನೋವ್ಯಥೆಯ ಸತತ ದೇಹವ ಬಳಲಿಸುವುದಿದು ಅತಿ ಮನೋವ್ಯಥೆಯ ಗಳಿಗೆ ಪತಿಯು ನೀನು ಪಹಾರ ತೊರೆಯುತ್ತ ಸತತ ಬೇಗವ ಬಳಲಿಸುವುದಿದು ಅತಿ ಮನೋಯತೆಯ ಸತತ ಬೇಗವ ಬಳಲಿಸುವುದು ಸತತ ಬೇಗವ ಬಳಲಿಸುವುದಿದು ಅತಿಮನೋಯತೆಯ ಪೊದು ದೇವ ವರಮನೋಹರ ಲಾಲಿಸು ವರಮನೋಹರ ಲಾಲಿಸು ವರಮನೋಹರ ಲಾಲಿಸು ಸುಂದರತಾಯ ಕರುಣದಿ ದಯವೀರಿಸು ಸುಂದರಕಾಯ ಕರುಣದಿ ದಯವೀರಿಸು ವರಮನೋಹರ ಲಾಲಿಸು ಸುಂದರ ಕಾಯ ಕರುಣದಿ
ದಯವಿರಿಸು ಸುಂದರ ಕಾಯ ಕರುಣದಿ ದಯವಿರಿಸು 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 ಪರಿಮಳಿಪ ಶ್ರೀಗಂಧ ಇದರನು ಹರುಷದು ಪೂಸುವೆಂದು ತನುವಿಗೆ ಪರಿಮಳಿಪ ಶ್ರೀಗಂಧವಿದರನು ಹರುಷದು ಪೂಸುವೆನು ತನುವಿಗೆ 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 ಬರದೋಳು ಆಲಂಗಿಸುತ್ತ ಸ್ಮರಶರದೋರಿಯ ಆರಿಸು ಬೇಗ ಬಾ ಬೇಗ ಬಾ ಬೇಗ ಬಾ 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 ಬರದೊಳಂಗಿಸುತ್ತ ಸ್ಮರಶರದೋರಿಯ ಆರಿಸು ಬೇಗ ಬಾ ಬರದೊಳಂಗಿಸುತ್ತ ಸ್ಮರಶರದೋರಿಯ ನಾರಿಸು ಬೇಗ ಬಾಬಾ ಬರದುಳಾಲಂಗೀದುದ ಬರದೊಳಂಗಿಸುತ್ತ ಮರಜರದೊರಿಯ ನಾರಿಸು ಬೇಗ ಬಾಬಾ ಪರಮನೋಹರ ಲಾಲಿಸು ಸುಂದರ ಕಾಯ ಕರುಣದಿ ದಯವಿರಿಸು ಸುಂದರ ಕಾಯ ಕರುಣದಿ ದಯವಿರಿಸು ಪರಿಮಳಿಪ ಶ್ರೀಗಂಧವಿದರನು ಹರುಷದು ಪೂಸುವೆನು ತನುವಿಗೆ ಪರಿಮಳಿಪ ಸುಗಂಧವಿದರನು ಹರುಷದು ಪೂಸುವೆನು ತನುವಿಗೆ ಬರದೊಳಂಗಿಸುತ್ತ ಸ್ಮರಚರದೊರಿಯ ಆರಿಸು ಬೇಗ ಬಾಬಾ ಬನ್ನಿ ಬನ್ನಿ ಬಾ 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 ಬನ್ನಿ ಬನ್ನಿ ಬರದೊಳಂಗಿಸುತ್ತ ಸುಂದರ ಕಾಯ ಕರುಣದಿ ದಯವಿರಿಸು ಮನೋಗರ ಕೃಷ್ಣನ ಶ್ರೀ ಮನೋಗರ ಕೃಷ್ಣನಾಗಿ ಭೂಮಿ ಭಾರವ ಇಳಿಸಲು ಅವತರಿಸಿ ಬಂದನು ರಾಮಜನಕ ಈ ಮಹಿಯುಳ್ ಅವತರಿಸಿ ಬಂದನು
ಜನಕ ಬಳಲಿ ಬಳಲಿ ಸೋತರಲ್ಲ ಬಳಲಿ ಬಳಲಿ ಸೋತರಲ್ಲ ಬಲುಗುಣಾದಿ ವೀರರೆಲ್ಲ ಬಳಲಿ 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 ಸೋತರಲ್ಲ ಬಳಲಿ
ಸೋದರಲ್ಲ ಬಳಲಿ 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 ಸೋದರಲ್ಲ ಬಳಿರೇ ನಮಗಿನ್ಯಾರು ಲೋಕದೊಳನೆಯು ನೀ ಕಣ್ಣಾರು ನೋಡು ಕಣ್ಣಾರು ನೋಡಿದು ತೀರ್ಚು ಪಿಂದಣ ಘೋರ ದುರಿತವದೇಂದನು ನೀ ಕಣ್ಣಾರು ನೋಡಿದು ತೀರ್ಚು ಪಿಂದಣ ಘೋರ ಧೂರಿತವದೇಂದನು ಸತಿಯೊಳಂದೋ ಸತಿಯೊಳನ್ನು
ಇರುವ ವೀರರ ಬಲ್ಲೆಯ ಇರುವ ವೀರರ ಬಲ್ಲೆಯ ನದಿ ದೂತ ಇಚ್ಛಾಮರಣಿ ದ್ರೋಣರ ಶಕ್ತಿ ಸುರ ನದಿ ದೂತ ಇಚ್ಛಾಮರಣಿ ದ್ರೋಣರ ಶಕ್ತಿ ಅರಿಯೇನಿ ಗೆಲ್ಲುವುದೆಂತು ಅರಿಯೇನಿ ಗೆಲ್ಲುವುದೆಂತು ನದಿ ದುತ ನಿಚ್ಛಾಮರಣಿ ದ್ರೋಣರ ಶಕ್ತಿ ನೀಡಬೇಡ ನಿನ್ನ ಕೃಪೆಯ ನೀಡಬೇಡ ನಿನ್ನ ಕೃಪೆಯ ನೀಡಬೇಡ ನಿನ್ನ ಕೃಪೆಯ ನಿನ್ನ ಕೃಪೆಯ ನಿನ್ನ ಕೃಪೆಯ ನೀಡಬೇಡ ನಿನ್ನ ಕೃಪೆಯ ನಿನ್ನ ಕೃಪೆಯ ಕೃಪೆಯ ನಿನ್ನ ಕೃಪೆಯ ನಿನ್ನ ಕೃಪೆ ನಿನ್ನ ಕೃಪೆಯ ನೋಡುತ್ತಿರುವುದು ಸುರದ ಬಗೆಯ ನೋಡುತ್ತಿರುವುದು ಸುರದ ಬಗೆಯ ಕೇಡು ಜನ ಸಮೂಹವನ್ನು ಓಡಿ ಮತ್ತೆ ಶರದಿ ಗೆಲುವೆ ಕೇಡು ಜನ ಸಮೂಹವನ್ನು ಓಡಿದಂತೆ ಶರದಿ ಓಡಿದಂತೆ ಶರದಿ ಗೆಲುವೆ ಕೇಡು ಜನದ ಮೋಹವನ್ನು
ಕಥೆಯನು ನಿನ್ನ ಸ್ಥಿತಿಯನು ಮುನ್ನ ಯೋಚಿಸಿ ಹೇಳು ಸಾಗಸಿ ಮುನ್ನ ಯೋಚಿಸಿ ಹೇಳು ಸಾಗಸಿ ಎನ್ನ ಕಥೆಯನು ನಿನ್ನ ಸ್ಥಿತಿಯನು ಮುನ್ನ ಯೋಚಿಸಿ ಹೇಳು ಸಾಗಸಿ ಮುನ್ನ ಯೋಚಿಸಿ ಹೇಳು ಸಾಗಸಿ
ಲಕ್ಷ್ಮೀತಾಪತಿಯ ನೆಪಿಸಿದಳು ಶೃಂಗಾರದ ನಿದ್ರೆ ತಾಕೆನ್ನುತ್ತ ಶೃಂಗಾರದ ನಿದ್ರೆ ಸಾಕೆನ್ನುತ್ತ ರಂಗ ಕೃಷ್ಣ ರಂಗ ರಂಗ ಸನಕಸ ನಂದನ ಸನ ಸುಜಾತರು ಮಂದು ಸನಕಸ ನಂದನ ಸನ ಸುಜಾತರು ಬಂದು ವಿನಯದ ಕರ ಮುಗಿದು ಲೈಪರು ವಿನಯದ ಕರ ಮುಗಿದು ಓಲೈಪರು ಗಣಶುಕಜೋನಗ ವ್ಯಾಸ ವಾಲ್ಮೀಕರು ಗಣಶುಕಜೋನಗ ವ್ಯಾಸ ವಾಲ್ಮೀಕರು ನೆನೆದು ನೆನೆದು ಕೊಂಡಾಡುವರು ಶ್ರೀಹರಿ ಗಣಶುಕಜೋನಗ ವ್ಯಾಸ ವಾಲ್ಮೀಕರು ನೆನೆದು ನೆನೆದು ಕೊಂಡಾಡುವರು ಶ್ರೀಹರಿಯೇ ರಂಗ ಕೃಷ್ಣ ರಂಗ ರಂಗ ರಂಗನಾಯಕ ರಾಜೀವಲೋಚನ ರಮಣನಿ ಬೆಳಗಾಯಿ ತೇಳೆನುತ ಅಂಗನೀ ಲಕ್ಷ್ಮೀತ ಪತಿಯನೆ ಬೀಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಶೃಂಗಾರದ ನಿದ್ರೆ ಸಾಕೆನ್ನುತ್ತ ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿ ದೇಳೆನ್ನುತ್ತ ಸಾಗೆನ್ನುತ್ತ ನಿದ್ರೆ ಸಾಗೆನ್ನುತ್ತ ಏಳೆನ್ನುತ್ತ ರಂಗ 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 ಮಂಗಲಂ ಜಯ ಶುಭ ಮಂಗಲಂ ಮಂಗಲಂ ಜಯ ಶುಭ ಮಂಗಲಂ ನಿಲ್ಲಿಸಿದಗಿ ಭಾವ ಭಾವ ಚಲಿಸಿದಗಿ ಜೀವ ಜೀವರ ನಿಲ್ಲಿಸಿದಗಿ ಭಾವ ಭಾವ ಚಲಿಸಿದಗಿ ಜೀವಾತ್ಮರುಗಳ ನಟರು ಪಾದಿಲಿ ಭಾವ ಭಾವದೊಳು ತೇಲಿಪಗಿ ಜೀವಾತ್ಮರುಗಳ ನಟರು ಪಾದಿಲಿ ಭಾವಭಾವದೊಳು ತೇಲಿಪಗೆ ಮಂಗಲೋ ಜಯ ಶುಭ ಮಂಗಲೋ ಮಂಗಲೋ ನಿತ್ಯ ಜಯ ಮಂಗಲೋ ಮೊನ್ನೆಯ ತೆರೆಯನು ಸರಿಸಿದಗಿ ಮೊನ್ನೆಯ ತೆರೆಯನು ಸರಿಸಿದಗಿ ನಿನ್ನಿನ ದಿನವನು ತಂದವಗಿ ನಿನ್ನಿನ ದಿನವನು ತಂದವಗಿ ಇಂದಿನ ದಿನದಲ್ಲಿ ಎಲ್ಲರ ಕುಣಿತುತ್ತ ಮುಂದಿನ ಆಟವ ನಡೆಸುವಗೆ ಮುಂದಿನ ದಿನದಲ್ಲಿ ಎಲ್ಲರ ಕುಣಿತುತ್ತ ಮುಂದಿನ ಆಟವ ನಡೆಸುವಗೆ ಮಂಗಲೋ ಜಯ ಶುಭ ಮಂಗಲೋ ಮಂಗಲೋ ನಿತ್ಯ ಜಯ ಮಂಗಲೋ ಕರದೊಳ್ಳು ಪರಶುಪಾಶ ಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಸುಕುಮಾರ ಗಜವದನ
ಕಮಲಕ್ಕೆ ಆರತಿಯ ತೇರೆ ಆರತಿ ಬೆಳಗಿ